ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನವ ಬೆಳಕು ಕಗ್ಗ ಸರಣಿ ಸಂಚಿಕೆ 230. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಸುವುದು. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಸುವುದು. ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲು ಮಂಕುತಿಮ್ಮ. ಪರಸತ್ವ ಶಕ್ತಿಯಲು ಮಂಕುತಿಮ್ಮ. ಇಡೀ ಜಗತ್ತಿನಲ್ಲಿರುವ ಜೀವವಸ್ತು ವೈವಿಧ್ಯವನ್ನು ಕಂಡಾಗ ಇದನ್ನು ಯಾರು ಸೃಷ್ಟಿ ಮಾಡಿದರು, ಹೇಗೆ, ಯಾಕೆ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ನಮಗೆಲ್ಲರಿಗೂ ಮೂಡುತ್ತದೆ. ಪ್ರಾಣಿ, ಪಕ್ಷಿ, ಮರಗಿಡ, ಕಲ್ಲು ಮಣ್ಣು, ಮನುಜ, ಹೀಗೆ ಲೆಕ್ಕವಿಲ್ಲದಷ್ಟು ಜೀವಕೋಟಿಗಳು, ಸಜೀವ ಮತ್ತು ನಿರ್ಜೀವ ವಸ್ತುಗಳು ಈ ಭೂಮಿಯ ಮೇಲೆ ಇದ್ದಾವೆ. ಅತಿ ಸೂಕ್ಷ್ಮ ಕಣಗಳಿಂದ ಪರಮಾಣುಗಳನ್ನು ಹೋಣಿಸಿ ಜಗತ್ತನ್ನ ಹೊಂದಾಣಿಕೆ ಅಥವಾ ಸಂಯೋಜನೆಯನ್ನ ಮಾಡಿರುವುದನ್ನು ಕಾಣಬಹುದು. ಯಾರ ಕಣ್ಣಿಗೂ ಕಾಣದೆ ಮರೆಯಲ್ಲಿದ್ದುಕೊಂಡು ತಾನು ಸೃಷ್ಟಿಸಿದ ಜಗತ್ತಿನಲ್ಲಿ ಜೀವವಸ್ತುಗಳ ಜೀವನ ಯಾತ್ರೆಯನ್ನ ಚಲಿಸುವಂತೆ ಮಾಡುತ್ತಿದ್ದಾನೆ. ಹೀಗೆ ಚಲಿಸುವ, ನಿರಂತರವಾಗಿ ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಒಳಗಾಗುವ, ಚಲಿಸುವ ಆಟ ಮೇಲಾಟದಲ್ಲಿ ಜೀವವೆನಿಸಿಕೊಳ್ಳುವ ಚೈತನ್ಯವದು. ಇದರ ಮೂಲವೇ ಪರಮಾತ್ಮ, ಪರಮಸತ್ಯ, ಪರಮತತ್ವ, ಪರಮಶಕ್ತಿ ಎಂದು ಕರೆಯುತ್ತೇವೆ ಎಂಬ ವಿಚಾರವನ್ನ ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.